ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ತುಳುನಾಡು ಡೋರ್ಮಿಲ ಸೋಮವಾರ ಮಾರ್ನಿಮಿದ ಉಚ್ಚೆಯ ಶುರುವಾತುಂಡು ಮಾರ್ನಿಮಿದ ಒಟ್ಟುಗೂ ಲೋಕಪು ಗಾರ್ತೆ ಪಡೆಯಿನ ಕುಡ್ಲ ದಸರಾ ನಡಪ ಒಂದು ಪುನಃ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರನ್ನ ದುಂಬಾಳ್ತೆಡು ಶ್ರೀ ಆದಿಶಕ್ತಿ ನವದುರ್ಗೆ ಬೊಕ್ಕ ಶ್ರೀ ಶಾರದಾ ಮೂರ್ತಿಲೇನು ಪ್ರತಿಷ್ಠೆ ಮಲ್ತಿರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪ್ರತಿಷ್ಠೆ ಮಲ್ತದಿನ ಕುಡ್ಲ ಕುದ್ರೋಳಿದ ಶ್ರೀ ಗೋಕರ್ಣನಾಥ ದೇವಸ್ಥಾನ ಪಿರ ಹೊಸ ರೂಪ ಪಡೆ ನೀಡಿದ ಬೊಕ್ಕ ಮಾರ್ನಿಮಿ ಉಚ್ಚಯದ ಒಟ್ಟುಗೂ ಕೇಂದ್ರದ ದುಂಬುದ ಮಂತ್ರಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಡವರ ಬಂಧು ಪಣದೆ ಪುದರ್ಪೋಯಿ ಬಿ ಜನಾರ್ದನ ಪೂಜಾರಿಯರ್ನ ದುಂಬಾಳ್ತಿಡು ಕುಡ್ಲ ದಸರಾ ಗರ್ದಡು ನಡಪ ಹೊಂದಿತ್ತದು ಲೋಕಪು ಗಾರ್ತೆ ಪಡಿತಂಡು ಸೋಮವಾರ ಮಾರ್ನಿಮಿದ ಸುರುತ ದಿನ ಕಾಂಡೆ ಗುರು ಪ್ರಾರ್ಥನೆ ಪುಣ್ಯಾಹ ಹೋಮ ನಡಪಾದ ನವ ಕಲಶಾಭಿಷೇಕ ಮಲ್ತದು ಕಲಶ ಪ್ರತಿಷ್ಠೆ ಮಲ್ತಿರು ಮಧ್ಯಾಹ್ನ ಗಣಪತಿ ಶ್ರೀ ಆದಿಶಕ್ತಿ ನವ ದುರ್ಗೆ ನಕುಲಾಯಿನ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡಿನಿ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಬೊಕ್ಕ ಬರವುದಪ್ಪೆ ಸರಸ್ವತಿ ಶ್ರೀ ಶಾರದಾ ಮೂರ್ತಿಲಿನ ಪ್ರತಿಷ್ಠೆ ನಡಪಾದ ಪೂಜೆ ಮಲ್ತಿರು ಮಂಗಳ ದೇವಿದ ಶ್ರೀ ರಾಮಕೃಷ್ಣ ಮಠ ಕುಡ್ಲದ ಗುರುಕಾರ್ಯರು ಶ್ರೀ ಜಿತಕಾಮಾನಂದಾಜಿ ಸ್ವಾಮೀಜಿ ಬೊಕ್ಕ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಕುಡ್ಲದ ಮುಖ್ಯಸ್ಥರು ಬ್ರಹ್ಮಕುಮಾರಿ ವಿಶ್ವೇಶ್ವರಿ ತುಡರು ಬೊಲ್ಪ ಪೊತ್ತಾದ ಮಾರ್ನಿಮಿದ ಉಚ್ಚಯ ಉದೀಪನ ಮಲ್ತಿರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಮಾರ್ನಿಮಿದ ಉಚ್ಚಯ ನಡತೊಂದಿತ್ತದು ಮಧ್ಯಾಹ್ನ ಪುಷ್ಪಾಲಂಕಾರ ಪೂಜೆ ಮಲ್ತದ ಭಕ್ತರಿಗೂ ಪ್ರಸಾದ ಕೊರಿಯರು ಬಿ ಜನಾರ್ದನ ಪೂಜಾರಿ ಮಾಲತಿ ಜೆ ಪೂಜಾರಿ ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ ದತ್ತು ಗುರುಕಾರ್ಯ ಉರ್ಮಿಳಾ ರಮೇಶ್ ಕುಮಾರ್ ಕಾರ್ಯಂತಿರು ಬಿ ಮಾಧವ ಸುವರ್ಣ ಪಣವ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಟ್ರಸ್ಟ್ ಲೈನ ದುಂಬುದ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಜಗದೀಪ್ ಡಿ ಸುವರ್ಣ ಕೃತಿನ್ ಡಿ ಅಮೀನ್ ಸಂತೋಷ್ ಕುಮಾರ್ ಜೆ ಕಿಶೋರ್ ದಂಡಕೇರಿ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಜತೆ ಗುರುಕಾರ್ದಿ ಡಾಕ್ಟರ್ ಅನಸೂಯ ಬಿಟಿ ಸಾಲಿಯಾರ್ ಒತ್ತು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಹರಿಕೃಷ್ಣ ಬಂಟ್ವಾಳ ಶೈಲೇಂದ್ರ ವೈ ಸುವರ್ಣ ಕೆ ಚಿತ್ತರಂಜನ್ ಗರೋಡಿ ಲೀಲಾಕ್ಷಾ ಬಿ ಕರ್ಕೇರ ಸೂರ್ಯಕಾಂತ್ ಜೆ ಸುವರ್ಣ ಪಿಕೆ ಗೌರವಿ ರಾಜಶೇಖರ್ ಇಂಚ ಸದಸ್ಯರು ಊರ ಪರ ಊರ ಭಕ್ತರು ಈ ಪೊರ್ತೊಡಿತ್ತರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಲಿನ ಸಮೀಕ್ಷೆ ವಿಚಾರಡು ಕೆಲವರು ಪೊಕ್ಕಡೆ ಕೆಪ್ಪುಗುಪ್ಪು ಸೃಷ್ಟಿ ಮಲ್ತೊಂದುಲ್ಲೆಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡ್ ಪಂತಿರು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡ್ ಸುದ್ದಿಗಾರರ ಪಾತಿರ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಲಿನ ಸಮೀಕ್ಷೆ ವಿಚಾರಡು ಕೆಲವರು ಪೊಕ್ಕಡೆ ಕೆಪ್ಪುಗುಪ್ಪು ಸೃಷ್ಟಿ ಮಲ್ತೊಂದುಲ್ಲೆರು ತಿಳುವಳಿಕೆದ ಕೊರತಿಡ್ದಾದ ಅಕುಲು ಪಾತಿರೊಂದುಲ್ಲೆರು ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಇಂಚಿತ್ತಿನವು ದುಂಬುದ ಆಯೋಗಲು ಸಮೀಕ್ಷೆ ನಡಪಾನಗ ಜನಕ್ಲೆ ಪಂಡಿನವು ಆಯೋಗ ಅತ್ತಂಡ ಸರ್ಕಾರ ಸೃಷ್ಟಿ ಮಲ್ತಿನಿ ಅತ್ತ ದುಂಬುದ ಸಮೀಕ್ಷೆಲೆಡ ಜನ ಇಂಚಿನ ಪಂತಿರು ಅವೇನು ಬರಿ ಒಂದೇರು ಆಂಡ ಈ ರೀತಿ ಬರಿಯರೆ ಬಲ್ಲಿ ಅವು ಸರಿಯತ್ತಂದು ತಾನು ಮಂತ್ರಿಯರಿಗೂ ಓಲೆ ಬರುತ್ತೆ ಒಂದೊಂಜಿ ಗಂಭೀರ ವಿಚಾರ ಅತ್ತಂದು ಮಂತ್ರಿಯರು ಪಂಡಿರು ಆಯೋಗ ತಯಾರು ಮಲ್ತಿನ ಈ ಪಟ್ಟಿ ಬಿಜೆಪಿ ಸರ್ಕಾರ ಉಪ್ಪುನಗಲ ಇತ್ತಂಡು ಪಾಕಜನಕ್ಕೂ ಪೂರ ಮಾಹಿತಿ ಇಜ್ಜಂದೆ ಕೆಪ್ಪುಗುಪ್ಪು ಸೃಷ್ಟಿಯಾತಂಡು ಕೆಪ್ಪುಗುಪ್ಪು ಉಪ್ಪೆರ ಬಲ್ಲಿಂದ ತಾನು ಪನೊಂದುಲ್ಲೆ ಸಮೀಕ್ಷೆ ಸರಿಯಾಯಿನ ರೀತಿಡು ಆವಡು ಆಪುಂಡು ಎಂಕ್ಲಿನ ಇಡೀ ಬೆರಿಸಾಯ ಸಮೀಕ್ಷೆಗೆ ಉಂಡೊಂದು ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಮಂತ್ರಿಲ ಆದುಪ್ಪುನ ದಿನೇಶ್ ಗುಂಡೂರಾವ್ ಪಂಡಿರು ಆಯೋಗದವರು ಏನು ಅವ್ರು ಸೃಷ್ಟಿ ಮಾಡಿರೋದಲ್ಲ ಎಲ್ಲ ಏನು ಬಂದಿದೆ ಇದು ಜನನೇ ಹೇಳಿರುವಂಥದ್ದು. ಹಿಂದಿನ ಕಮಿಷನ್ ಸರ್ವೆಗಳು ಮಾಡಿದಾಗ ಇದೆಲ್ಲ ಜನ ಹೇಳಿರುವಂಥದ್ದು. ನಾವು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾವು ಬ್ರಾಹ್ಮಣ ಕ್ರಿಶ್ಚಿಯನ್ನು, ನಾವು ಗೌಡ ಕ್ರಿಶ್ಚಿಯನ್ನು ಅಂತ ಹೇಳ್ಕೊಂಡಿದ್ದಾರೆ. ಅದು ಅವ್ರು ಹೇಳ್ಕೊಂಡ್ರೆ ಅದನ್ನು ನಂಬರ್ಸ್ ಇದೆ. ಇಡೀ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಇದನ್ನು ನೋಡಿದಾಗ ಸುಮಾರು 1 ಲಕ್ಷಕ್ಕಿಂತ ಕಮ್ಮಿ ಈ ಸಂಖ್ಯೆ. ಎಲ್ಲ ಬೇರೆ ಬೇರೆ ಹಿಂದೂ ಜಾತಿಯರು ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿರೋದು 1 ಲಕ್ಷ 1.5 ಲಕ್ಷ ಅಷ್ಟೇ ಇರುವಂಥದ್ದು. ಇಟ್ ಇಸ್ ಅ ವೆರಿ ಸ್ಮಾಲ್ ನಂಬರ್. ಒಂದು ಎರಡನೇದು ಬಟ್ ಅದರಲ್ಲಿ ಅದು ಬರಬಾರ್ದು ಅಂತ ನಾನು ಕೂಡ ಮೊನ್ನೆನೂ ಕೂಡ ಹೇಳಿದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಕನ್ವರ್ಟ್ ಆಗಿದ್ರೆ ಅವರು ಆ ಧರ್ಮಕ್ಕೆ ಹೋದಂಗೆ. ಸೊ ಅವರು ಈ ಹಿಂದೂ ಜಾತಿ ಮತ್ತು ಇನ್ನೊಂದು ಧರ್ಮ ಅಂತ ಹೇಳುವಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದೀನಿ. ಅದನ್ನು ನಾವು ನೋಡ್ತೀವಿ ಯಾವ ಥರ ಮಾಡಬೇಕು ಅಂತ ಆಯೋಗದವ್ರು ಹೇಳಿದ್ದಾರೆ. ಯಾಕಂದರೆ ಅವ್ರದ್ದೊಂದು ಸ್ಟ್ಯಾಟ್ಯೂಟರಿ ಬಾಡಿ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ
ಸೊ ಅವರು ಒಂದು ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಅದು ಬೇಸ್ಡ್ ಆನ್ ಪ್ರೀವಿಯಸ್ ಕಮಿಟಿ ರಿಪೋರ್ಟ್ಸ್. ಸೊ ಅದನ್ನು ಅಷ್ಟೇ ಬಿಟ್ಟರೆ ಇಟ್ಸ್ ನಾಟ್ ಎ ವೆರಿ ಸೀರಿಯಸ್ ಇಶ್ಯೂ. ಯಾಕಂದರೆ ಇವರೇನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಇದು ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಯಾರು ಸೃಷ್ಟಿ ಮಾಡಿರೋದಲ್ಲ, ಜನ ಏನು ಹೇಳಿದ್ದಾರೆ ಅದನ್ನು ಅವ್ರು ಬರ್ಕೊಂಡಿದ್ದಾರೆ. ಸಮಾಜಡು ಸಾಮರಸ್ಯ ಉಂಡು ಮಲ್ಪನವೇ ಭಜನಾ ಕಮ್ಮಟದ ಉದ್ದೇಶ. ಒವ್ವೇ ರಾಜಕೀಯ ಇಜ್ಜಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರು ಪಂತೆರು ಶ್ರೀ ಕ್ಷೇತ್ರ ಧರ್ಮಸ್ಥಳಟು 27ನೇ ವರ್ಷದ ಭಜನಾ ಕಮ್ಮಟದ ಮುಗಿತಲಡು 6 ಆಶೀರ್ವಚನ ಕೊರಿಯರು. ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಧರ್ಮಸ್ಥಳದ ನಿಲಿಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ನಡತಿನ 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಮುಗಿತಲ ಲೇಸು ಐತಾರ ನಡತಂಡ ಸುಬ್ರಹ್ಮಣ್ಯ ಪ್ರಸಾದ್ ಮಾತ್ರೆಲ್ನ ಎತ್ಕೊಂಡೆರು. ಶೋಭಾ ಯಾತ್ರೆ ಹಿಡಿದ ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರ್ನ ಗುರ್ಕಾರ್ಮಿಡ ನಡತಿನ ಲೀಸುಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಭಜನಾ ಕಮ್ಮಟೊಡ್ದು ಧರ್ಮ ಸಂಸ್ಕೃತಿದ ಅನಾವರಣ ಆತಂಡು ಭಜನೆಂದು ಪಂಪುನವು ಒಂಜಿ ಸಂಸ್ಕೃತಿ ಬೊಕ್ಕೊಂಜಿ ಪರಂಪರೆ ಎಂದು ಪಂಡಿರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಾತಿರ್ದು ಹಿಂದೂ ಸಮಾಜ ಇತ್ತೆಲ ತನ್ನ ಸಂಸ್ಕೃತಿ ಸಂಸ್ಕಾರನು ಒರಿಪಾದ ಬುಳೆಪ ಒಂದು ಪೋತುನು ಪಂಡ ಐಟು ಭಜನೆ ಒಂಜಿ ಮಲ್ಲ ಪಾಲು ವಹಿಸುದನಂದು ಪಂಡೆರು. ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಗುರ್ಕಾರ್ಮೆದ ಪಾತಿರ ಪಂಡದು ಸಮಾಜಡು ಸಾಮರಸ್ಯ ಉಂಡು ಮಲ್ಪುನವೇ ಭಜನಾ ತರಬೇತಿ ಕಮ್ಮಟದ ಉದ್ದೇಶ. ಅವು ಬಿಡ್ದು ಒವ್ವೇ ರಾಜಕೀಯ ಇಜ್ಜಿ ಒಂದು ಸರ್ವಧರ್ಮದ ಕ್ಷೇತ್ರ. ಧರ್ಮಸ್ಥಳಟು ಒವ್ವೇ ಪದ ಪನೊಲಿ ಅಂಡ ಬೇತೆ ಕ್ಷೇತ್ರಗೂ ಪೋನಗ ಆ ಕ್ಷೇತ್ರದ ದೇವರಿಗೂ ಸಂಬಂಧಪಟ್ಟಿನ ಪದ ಪನೊಡುಂದು ಶಂಕರ್ ಶಾನುಭೋಗ್ ಭಜನಾ ಕಮ್ಮಟುಡು ಎಡ್ಡೆ ಪಾತಿರ ಪಂತೆರು. ನಮ್ಮ ಅಪಚಾರ ಆವಂದಿನಂಚ ಪದ ಪನೊಡು ಮಾಣಿಲ ಸ್ವಾಮೀಜಿ ಶೋಭಾ ಯಾತ್ರೆಡು ಪಾಲ್ದಿತ್ತೊಂದು ನಲಿತುದೆರು. 6 ಭಜನಾ ಕಮ್ಮಟಗೂ ಎಡ್ಡೆ ಮಾರ್ಗದರ್ಶನ ಕೊರೊಂದುಲ್ಲೆರು. ಎಂಕುಲು ನಲಿಕೆ ಭಜನೆಡು ಒಂತೆ ಬದಲಾವಣೆ ಮಲ್ತದ. ಸಂಪನ್ಮೂಲ ವ್ಯಕ್ತಿಲೆಗ್ ಅಭಿನಂದನೆ ಸಂದಾವೆ ಸರ್ವೆರೆಗ್ಲ ಮಂಜುನಾಥ ದೇವಿರ್ನ ಆಶೀರ್ವಾದ ಉಪ್ಪಡಂದು ಹೆಗಡೆರು ಪಂಡಿರು. ಡಿ ಸುರೇಂದ್ರ ಕುಮಾರ್ ಬ್ರಿಜೇಶ್ ಚೌಟಾ ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯ್ಕೆರೆಗೂ ಮರ್ಯಾದಿ ಸಂದಾಯಿತ ಮಲ್ತೆರು. ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಲೆಕ್ಕುಡು ವೀರೇಂದ್ರ ಹೆಗ್ಡೆ ಬೊಕ್ಕ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ ಶ್ರದ್ಧಾ ಅಮಿತ್ ಧರ್ಮಸ್ಥಳ ಉಷಾ ಹೆಬ್ಬಾರ್ ಶ್ರೀಧಾಮ ಭಜನ ಕಮ್ಮಟದ ಕಾರ್ಯಂತಿರ್ ಎ.ವಿ. ಶೆಟ್ಟಿ ಲೀಸಡು ಪಾಲ್ದಿತ್ತೊಂಡೆರು. ಚಂದ್ರಶೇಖರ ಸಾಲ್ಯಾನ್ ಸೊಲ್ಮೆ ಸಂದಾಯರು. ಶ್ರೀನಿವಾಸರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ಭಜನಾ ಕಮ್ಮಟದಲ್ಲಿ ಏನಾಗ್ತದೆ ಅಂತ ನಾವು ಒಮ್ಮೆ ಅವಲೋಕಿಸಿ ನೋಡಿದಾಗ ನಮಗೆ ಕಾಣುವಂಥ ವಿಶೇಷತೆ ಇಲ್ಲಿ ಧರ್ಮ ಸಂಸ್ಕೃತಿಯ ಅನಾವರಣ ಆಗಿದೆ ಅಂತೇಳಲಿಕ್ಕೆ ನಾನು ಸಂತಸ ಪಡ್ತೇನೆ. ನಿಜಾರ್ಥದಲ್ಲಿ ಭಜನೆ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಪರಂಪರೆ. ಈಗೆಲ್ಲ ಬ್ರೇಕ್ ಡ್ಯಾನ್ಸ್ಗಳಿಗೆ ಸ್ವಲ್ಪ ಒಂದಷ್ಟು ಬ್ರೇಕ್ ಆಗಿ ಭಜನಾ ಹಾಡುಗಳು ಕುಣಿಯೋದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗಿದೆ. ಅದನ್ನು ತುಂಬಿಸಿಕೊಂಡಿದ್ದೀರಿ. ಹಿಂದೂ ಸಮಾಜ ಇವತ್ತಿಗೂ ಕೂಡ ಜೀವಂತವಾಗಿ ತನ್ನ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಭಜನೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಈ ರಾಷ್ಟ್ರ ಉಳಿಬೇಕಾದರೆ ಈ ಸನಾತನವಾದ ಸಂಸ್ಕೃತಿ ಜೀವಂತವಾಗಿ ಇರಬೇಕು ಮಾತ್ರವಲ್ಲ, ಅದು ಸದಾ ಮುಂದಿನ ಪೀಳಿಗೆಗೆ ಹೋಗ್ತಾ ಇರಬೇಕು. ಹಾಗಾದರೆ ಮಾತ್ರ ಈ ದೇಶದ ವಿಕಾಸ ಕೂಡ ಆಗ್ತದೆ ಅನ್ನುವಂಥ ನಂಬಿಕೆ ಉಳ್ಳಂಥ ವ್ಯಕ್ತಿ ನಾನು. ಈ ಸಂಸ್ಕೃತಿ ಉಳಿದರೆ ಮಾತ್ರ ಈ ರಾಷ್ಟ್ರ ಉಳಿತದೆ. ಈ ರಾಷ್ಟ್ರ ಉಳಿದರೆ ಮಾತ್ರ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಅದರಲ್ಲಿ ತನ್ನದೇ ಆದಂಥ ಪಾಲು, ತನ್ನದೇ ಆದಂಥ ನ್ಯಾಯ, ತನ್ನದೇ ಆದಂಥ ಒಂದು ವ್ಯವಸ್ಥೆ ಇರಬಹುದು ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡ ರಾಜಕೀಯ ಪಾರ್ಟಿಯ ಕಾರ್ಯಕರ್ತ ನಾನು. ಮತ್ತು ಆ ವಿಚಾರದ ಆಧಾರದಲ್ಲಿ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ತದೆ. ಆ ಬದಲಾವಣೆಯಲ್ಲಿ ನನ್ನದೂ ಒಂದು ಸಣ್ಣ ಪಾತ್ರ ಇರಲಿ ಅನ್ನುವ ಕಾರಣಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಬಂದಂಥವನು. ಮುಖ್ಯವಾಗಿ ಇವತ್ತು ಈ ಭಜನೆಯ ಮೂಲಕ ಸಾಮರಸ್ಯವನ್ನು ಸಮಾಜದಲ್ಲಿ ಉಂಟು ಮಾಡುವಂಥ ಪ್ರಯತ್ನ ಮಾಡಿ ಪಕ್ಷಾತೀತವಾಗಿ ರಾಜಕೀಯ ಮುಕ್ತವಾಗಿ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಯಾವುದೇ ರಾಜಕೀಯ ಇರಲಿಲ್ಲ. ಭಜನೆ ಅನ್ನುವಂಥದ್ದು ಎಲ್ರಿಗೂ ಒಪ್ಪಿಗೆ ಆಗತಕ್ಕಂಥದ್ದು, ಎಲ್ಲರೂ ಒಪ್ಪತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ, ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ದೀರಿ. ಮುಖ್ಯವಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮ್ಮ ಉದ್ದೇಶ ಒಂದೇ, ಇದು ಸರ್ವಧರ್ಮ ಕ್ಷೇತ್ರ. ಇಲ್ಲಿ ಸರ್ವಧರ್ಮ ಸಮ್ಮೇಳನ 85 ವರ್ಷದಿಂದ ನಡೀತಾ ಇದೆ.
85 ವರ್ಷದಿಂದ ಸರ್ವಧರ್ಮ ಸಮ್ಮೇಳನವನ್ನು ಮಾಡುವ ಉದ್ದೇಶವೇ ನೀವು ಎಲ್ಲಿ ಹಾಡುವಾಗ ಭಜನೆ ಮಾಡುವಾಗ ಆಯಾ ಕ್ಷೇತ್ರ ಯಾವುದು, ಅಲ್ಲಿ ದೇವರು ಯಾವುದು ನೋಡಿಕೊಂಡು ಹಾಡಿ ಅಂತ. ಅದು ಧರ್ಮಸ್ಥಳದಲ್ಲಿ ಮಾತ್ರ ನೀವು ಏನು ಬೇಕಾದ್ರೆ ಹಾಡ್ಬೋದು, ಯಾವ ಹಾಡು ಹಾಡ್ಬೋದು. ಇಲ್ಲಿ ಮುಚ್ಚಿ ಇಲ್ಲ ಅಂತ ನಮ್ಮ ಮಾತನ್ನು ಶಂಕರ ಶಾನವರು ಹೇಳಿದರು. ಭಾಳ ಒಳ್ಳೆ ಮಾತನ್ನು ಅವರು ಹೇಳಿದರು. ಇಲ್ಲಿ ಯಾವ ಜಾತಿ ಮತ ಸಂಪ್ರದಾಯದ ಕಟ್ಟುಪಾಡುಗಳಿಲ್ಲದೆ ಇಲ್ಲಿ ಹಾಡಬಹುದು. ಒಡಿಪು ಉಚ್ಚಿಲ ದಸರಾ 2025 ಶುರುವಾತಂಡು ಕಾಪು ತಾಲೂಕು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದು ಪುನಃ ದಸರನು ಒಡಿಪು ಜಿಲ್ಲಾ ಜವಾಬ್ದಾರಿದ ಕಾರ್ಯಂತಿರು ರೋಹಿಣಿ ಸಿಂಧೂರಿ ಬೊಕ್ಕ ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಉದಿಪನ ಮಲ್ತಿರು. ಒಡಿಪು ಸೇರಿದುಪ್ಪನ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತದ ಶ್ರೀ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಡು ಅಕ್ಟೋಬರ್ 2 ನಡಪರೆಪ್ಪುನ ಒಡಿಪು ಉಚ್ಚಿಲ ದಸರಾ 2025 ಸೋಮವಾರ ಶುರುವಾತಂಡು. ಒಡಿಪು ಜಿಲ್ಲಾ ಜವಾಬ್ದಾರಿ ಕಾರ್ಯಂತಿರು ರೋಹಿಣಿ ಸಿಂಧೂರಿ ಬೊಕ್ಕ ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಒಡಿಪು ಉಚ್ಚಿಲ ದಸರಾ 2025 ಉದಿಪನ ಮಲ್ತಿರು. ರೋಹಿಣಿ ಸಿಂಧೂರಿ ಪಾತಿರ್ದು ಒಡಿಪು ಉಚ್ಚಿಲ ದಸರಾ ಆಚರಣೆ ಮೈಸೂರು ದಸರದ್ದು ಯತ್ವಾಸಿ ಆದುಂಡು. ಮಹಾಲಕ್ಷ್ಮಿ ದೇವಸ್ಥಾನಗೂ ಬತ್ತಿನ ಅನುಭವ ಖುಷಿ ಕೊಡ್ತುಂಡು ಪಣದು 11 ದಿನ ನಡಪನ ದಸರಗೂ ಎಡ್ಡೆಪ್ಪು ಬೈಕೇರು. ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯರು ಪ್ರತಿಷ್ಠಾ ಧಾರ್ಮಿಕ ವಿಧಿವಿಧಾನ ನಡಪಾದ ಕೊರಿಯರು. ಒಡಿಪು ಎಸ್ಪಿ ಹರಿರಾಮ್ ಶಂಕರ್, ಒಡಿಪು ಶಾಸಕರು ಯಶ್ಪಾಲ್ ಎ ಸುವರ್ಣ, ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಒಡಿಪು ಉಚ್ಚಿಲ ದಸರಾ ಸಾರಥಿ ಡಾಕ್ಟರ್ ಜಿ ಶಂಕರ್, ತುಂಬದ ಮಂತ್ರಿ ವಿನಯ್ ಕುಮಾರ್ ಸುರಕ್ಕೆ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಾಸಿ ಕೋಟ್ಯಾನ್, ಬೆಳ್ಳಂಪಳ್ಳಿ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ಊರಪರವರ ಭಕ್ತರು ಈ ಪೊರ್ತುಡಿತ್ತರು. ಭಾಷೆ ಬುಳೆಯರೆ ಬೊಕ್ಕ ದೇಶದ ಬೇತೆ ಬೇತೆ ಭಾಷೆಯನ್ನು ತೆರೆಯೊನರೆ ರಾಜ್ಯಡು ಭಾಷಾ ಪ್ರಯೋಗಾಲಯ ಸುರು ಮಲ್ಪುನ ಅಗತ್ಯ ಉಂಡೊಂದು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರು. ಕುಡ್ಲಡ ನಡತಿನ ಎಂಪಿಸಿ ರೋಟರಿ ಕೋಸ್ಟಲ್ ಎಂಎಸ್ಎಂಇ ಸ್ಮಾರ್ಟ್ ಅಪ್ ಸಭೆ 2025 ಅರ್ಪತ್ತಿರಿಯರು. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ದಾನಿಲೆಟ್ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ದ ಜತೆ ಸೇರಿಗೆಡ ಕುಡ್ಲದ ದುಂಬದ ಜಿಲ್ಲಾಧಿಕಾರಿ ಆಫೀಸ್ ಪಿತ್ತಲ್ಡುಪ್ಪನ ರೆಡ್ ಕ್ರಾಸ್ ಪ್ರೇರಣಾ ಸಭಾಂಗಣಡು ಎಂಪಿಸಿ ರೋಟರಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಸಭೆ 2025 ಅಟ್ಟಣೆ ಮಲ್ತದಿತ್ತರು. ಕಾನ್ಕ್ಲೇವ್ ನಿರ್ದೇಶಕರು ಎಸ್ ನಾಯಕ್ ಎದ್ಕೊಂಡು ಸುರತ ಪಾತ್ರ ಪಂಡದು ಕರಾವಳಿ ಭಾಗದ ಉದ್ಯಮಿಲು ಬಂಡಾಳ ಪಾಡು ನಕಲು ಕೈಗಾರಿಕೆ ಮುಖ್ಯಸ್ಥರು ನೀತಿ ದುಂಬು ದೀಪು ನಕಲು ಬ್ಯಾಂಕ್ ಪರಿಸರ ಜತೆ ಪಾಲ್ದಿತ್ತು ನಕ್ಲಿಗ್ ಒಂಜೇ ವೇದಿಕೆಗೆ ಎತ್ತೊಂದು ಬತ್ತದ ತಂತ್ರಜ್ಞಾನ ಬೇರ ಈ ವಾಣಿಜ್ಯ ತಿರ್ಗಾಟ ಉದ್ಯಮ ಸ್ಟಾರ್ಟ್ಅಪ್ ಇಂಚ ಪ್ರತಿಯೊಂಜಕ್ಲ ಉಮೇದು ಕೊರ್ಪುನವು ಈ ಸಭೆತ ಉದ್ದೇಶ ಆದುಂಡು ಪಂಡೆರು. ಕರ್ನಾಟಕ ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಬೊಕ್ಕ ಬಿನ್ನೆರು ಕಾರ್ಯಕ್ರಮ ಉದಿಪನ ಮಲ್ತೆರು. ಖಾದರ್ ಫರೀದ್ ಪಾತಿರ್ದು ಭಾಷೆ ಬುಳೆಯರೆ ಬೊಕ್ಕ ದೇಶದ ಬೇತೆ ಬೇತೆ ಭಾಷೆಲಿನ ತೆರೆಯೊನರೆ ರಾಜ್ಯಡು ಭಾಷಾ ಪ್ರಯೋಗಾಲಯ ಸುರುಮಲ್ಪುನ ಅಗತ್ಯ ಉಂಡು. ಈ ಬಗೆಟ್ ರಾಜ್ಯ ಸರ್ಕಾರದ ಗುಮನಗೂ ಕನಪುಣೊಂದು ಪಂಡೆರು. ಎಫ್ಐಸಿಸಿಐ ಬೆಂಗಳೂರದ ಚೇರ್ಮನ್ ಕೆ ಉಲ್ಲಾಸ ಕಾಮತ್, ಕರ್ನಾಟಕ ಬ್ಯಾಂಕ್ ನಿರ್ದೇಶಕರು ಜೀವನ್ ದಾಸ್ ನಾರಾಯಣ, ಆದಾಯ ತೆರಿಗೆ ಕಮಿಷನರ್ ರಂಗರಾಜನ್ ಇಂಚ ಬಿನ್ನೆರು ಪಾತಿರ್ದು ಎಡ್ಡೆಪ್ಪು ಬೈಕಿಯರು. ಕೆನರಾ ಬ್ಯಾಂಕ್ ಉಡ್ಲಾ ಸರ್ಕಲ್ ಆಫೀಸ್ ದ ಜನರಲ್ ಮ್ಯಾನೇಜರ್ ಮಂಜುನಾಥ ಬಿ ಸಿಂಘೈ, ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಗುರ್ಕಾರ್ಯರ್ ಭಾಸ್ಕರ್ ರಾಯ್ಕಟ್ಟ, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರ್ಕಾರ್ಯರ್ ಯು ರಾಮರಾವ್, ಕಾರ್ಯಂತಿರು ಪಿ ರವೀಂದ್ರರಾವ್, ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಮುಖ್ಯ ಸಮನ್ವಯ ಅಧಿಕಾರಿ ಡಾಕ್ಟರ್ ದೇವದಾಸ್ ರೈ, ಕಾರ್ಯಂತಿರು ವಿಕಾಸ್ ಕೋಟ್ಯಾನ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರು. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ.
1 in 100 is a brave man or courageous person. I don't tell man, women are also there. 1 in 1,000 is a wise person. Vakta dasasasreshu, 1 in 10,000 is a prolific speaker. Whereas yashasvi udyami bhavati va na va. So that means successful businessmen, they are very rare, but this conclave should pave the way for making more and more entrepreneurs and those who are already having their enterprise to scale up their enterprise. And I thank all our sponsors. ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಮತ್ತು ರೋಟರಿ ಕ್ಲಬ್ನವರು ಈ ರೀತಿಯ ಒಂದು ಯುವಕರ ಮತ್ತು ಹಿರಿಯರ ಒಂದು ಕಾನ್ಕ್ಲೇವ್ ಸಮ್ಮಿಲನ ಮತ್ತು ಚಿಂತನ ಮಂಥನ ಇವತ್ತು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವು ಬಹುಶಃ ನಾವು ಜಿಲ್ಲೆಗೆ ಹೊಸದೊಂದು ಪರಿವರ್ತನೆಯ ಮತ್ತು ಅಭಿವೃದ್ಧಿ ಯಾತ್ರೆಗೆ ಇವತ್ತು ಚಾಲನೆ ಕೊಡುವಂಥ ಕಾರ್ಯಕ್ರಮ ಇದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಅಭಿವೃದ್ಧಿಯ ಒಂದು ಪಯಣಕ್ಕೆ ಕೊಡೋ ಚಾಲನೆ ಮುಖಾಂತರ ಬಹುಶಃ ಭವಿಷ್ಯದ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯಮದ ಕ್ರಾಂತಿಗೆ ಇದೊಂದು ನಾಂದಿ ಆಗ್ತಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದಕ್ಕೆ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು MSMEಗೆ ನಾವು ಅತಿ ಹೆಚ್ಚಿನ ಉತ್ತೇಜನ ಕೊಡೋದು ಬಹುಶಃ ನಮಗೆ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದರೆ ಇವತ್ತು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರಿನರ್ಸ್ ಎಷ್ಟು ಜನ ನಮ್ಮ ಸಮಾಜಕ್ಕೆ ಇವತ್ತು ಬರ್ತಾರೆ, ಅದು ಈ ಸಮಾಜ ಮತ್ತು ದೇಶಕ್ಕೆ ಅಷ್ಟೇ ಒಳಿತು ಇವತ್ತು ಆಗುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. In a very systematic, in a very, what I would say, insightful manner, is indeed a great contribution not only to the sector but also the budding entrepreneurs who would be immensely benefited from the inputs received at the conclave. I would like to basically emphasize on 3 important aspects. One, first and foremost for the MSMEs is that there needs to be total customer and marketing focus, because one thing is to look at the production side, but then the most central figure to the business has been, is and will continue to be the customer. If we do not understand the trends in the marketplace, the trends in terms of customer preferences, the shifts in customer tastes, I think in a very fast evolving scenario all around us, any industry for that matter could be left behind if we are not in front of the learning curve. ಒಡಿಪು ಜಿಲ್ಲೆಡು ಶನಿವಾರ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಆಚರಣೆ ಮಲ್ತೆರು. ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆರೆ ಕಜವು ಒಟ್ಟು ಮಲ್ತದ ನಿರ್ಮಲ ಮಲ್ಪನ ಕಾರ್ಯವು ಚಾಲನೆ ಕೊರಿಯರು. ಲೋಕದೋರ್ಮೇಡ್ ವರ್ಷಲ ಸೆಪ್ಟೆಂಬರ್ ತಿಂಗಳದ 3ನೇ ಶನಿವಾರನು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಆದ ಆಚರಣೆ ಮಲ್ತಂದುಂಡು. ಆಲೆಕ್ಕೊಡು ಒಡಿಪು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಿರ್ಗಾಟ ಉದ್ಯಮ ಇಲಾಖೆ, ಮಾಹೆ ವಿಶ್ವವಿದ್ಯಾನಿಲಯ, ಕೆನರಾ ಬ್ಯಾಂಕ್, ಕರಾವಳಿ ಕಾವಲು ಪಡೆ, ಮಾಲಿನ್ಯ ಮಂಡಳಿ ಬೊಕ್ಕ ಬೇತೆ ಊರ್ದ ಸಂಘ ಸಂಸ್ಥೆಲಿನ ಜೊತೆ ಸೇರಿಕೆಡು ಒಡಿಪು ಕರಾವಳಿದ ಮುಖ್ಯ ಕಡಲ ಬರಿ ಜಾಗಿಲಾಯಿನ ಮಲ್ಪೆ ಬೀಚ್, ಕಾಪು ಬ್ಲೂ ಫ್ಲಾಗ್ ಬೀಚ್, ಡೆಲ್ಟಾ, ಕೋಡಿ, ತ್ರಾಸಿ, ಮರವಂತೆ, ಬೈಂದೂರ್ದ ಸೋಮೇಶ್ವರ ಇಂಚಿತ್ತಿ ಕಡಲ ಬರಿಟ್ ಒಂಜೇ ಪೊರ್ತುಡು ನಿರ್ಮಲ ಮಲ್ಪನ ಕಾರ್ಯ ದೀದಿತ್ತಂಡು. ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆರೆ ಕಜವು ಒಟ್ಟು ಮಲ್ತದ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಪರಿಸರ ಜಾಗೃತಿದ ಪೋಸ್ಟರ್ ಬಿಡುಗಡೆ ಮಲ್ತೆರು. ಪ್ಲಾಸ್ಟಿಕ್ ಗಳಸಂದಿನಂಚ ಈ ಪೊರ್ತುಡು ಮಾತಿರ್ಲ ಪ್ರಮಾಣ ಮಲ್ತೆರು. ಕಾರ್ಯಕ್ರಮಟ್ಟು ಜಿಲ್ಲೆದ ಸರ್ಕಾರಿ ಬೇತೆ ಬೇತೆ ಅಧಿಕಾರಿಗಳು, ಸಾರ್ವಜನಿಕರು, ಊರದ ಸಂಸ್ಥೆಗಳ ಪ್ರತಿನಿಧಿಗಳು, ಬರವು ಕಲ್ಪನಕಲು, ಬೇತೆ ಬೇತೆ ಸಂಘಟನೆದ ಸದಸ್ಯರು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನಾಚರಣೆದ ನಿರ್ಮಲ ಮಲ್ಪನ ಕಾರ್ಯಡು ಸೇರುಂಡೆರು. ನಮ್ಮ ಅತಿಥಿಗಳು ಬರೋ ಮೊದಲೇ ತಾವೆಲ್ಲ ಬಂದಿದ್ದೀರಿ. ಇದೇನಂತ ಹೇಳಿದ್ರೆ ಈ ಸಮಾಜಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಇರತಕ್ಕಂಥ ಕಮಿಟ್ಮೆಂಟ್ನ ತೋರಿಸ್ತಾ ಇದ್ದೀರಿ. ಮತ್ತು ಇವತ್ತು ನಾವು ಈಗ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಸ್ವಚ್ಛವಾಗಿಡ್ತಕ್ಕಂಥದ್ದು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ಈ ಸ್ವಚ್ಛತೆಯಿಂದ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆ. ಇದು ಒಂದು ಒಳ್ಳೆ ಅವಕಾಶ ನಮ್ಮ ಒಂದು ಸ್ವಚ್ಛತೆ ಕಾಪಾಡೋದಕ್ಕೆ. ಟೂರಿಸಮ್ ಅಂತೂ ಡೆಫಿನೆಟ್ಲಿ ಆಗುತ್ತೆ, ಕ್ಲೀನ್ ಬೀಚಸ್ ಅಟ್ರಾಕ್ಟ್ ಮೋರ್ ಪೀಪಲ್. ಬಟ್ ಒಂದು ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಒಂದು ಡ್ಯೂಟಿ ಆಗಿದೆ.
ವಿ ಶುಡ್ ಆಲ್ ಎನ್ಶೋರ್ ನಮ್ಮ ಬೀಚಸ್ಸು, ನಮ್ಮ ಇಡೀ ಸಿಟಿ, ನಮ್ಮ ಮನೆಗಳು, ನಮ್ಮ ಸುತ್ತಮುತ್ತ ಇರೋ ಜಾಗ ಎಲ್ಲನೂ ಕ್ಲೀನಾಗಿ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋಣ. ನಾನು ಎಲ್ಲಿ ಕಸ ಬಿಸಾಡಿದ್ರು ಅಥವಾ ಎಲ್ಲಿ ಒಂದು ಸಣ್ಣ ಚಾಕ್ಲೇಟ್ ಬಿಸಾಡಿದ್ರೆ ಅವ್ರು ಹೇಳ್ತೇನೆ ಸ್ವಚ್ಛ ಭಾರತ ಅಂತ ಅವರು ಎಚ್ಚರಿಸ್ತೇನೆ. ಹಾಗೆ ತಾವುಗಳು ದಯಮಾಡಿ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ಬೇಕಂತ ಮನವಿ ಮಾಡಿ ಈ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು. ಅಂದರೆ ದಿನ ಕಸ ಜಾಸ್ತಿ ಆಗ್ತೊಂಡು ವಿನಃ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಇದರ ಬಗ್ಗೆ ಜಾಗೃತಿ ವಹಿಸಿ ಸ್ವಚ್ಛತೆ ನನ್ನಿಂದ ಪ್ರಾರಂಭ ಅಂತ ಹೇಳಿ. ಹೃದಯದ ಆರೋಗ್ಯನು ಪೊರ್ಲುಡು ಕಾತೊನೆರೆ ನಡಪುನ ಕಾರ್ಯಕ್ರಮ ಹೆಚ್ಚ ಸಾಯಾಪಣಂದು ಕುಡ್ಲದ ಒತ್ತು ಪೊಲೀಸ್ ಕಮಿಷನರ್ ಮಿಥುನ್ HN ಪಂತೆರು ಕುಡ್ಲಡು KMC ನಿಲ್ಲಿಟ್ಟು ವಿಶ್ವ ಹೃದಯ ದಿನಾಚರಣೆದ ವಾಕಥಾನ್ ಕಾರ್ಯಕ್ರಮ ಉದಿಪನ ಮಲ್ತದ ಆರ್ಪಾತೆರಿಯರು. ವಿಶ್ವ ಹೃದಯ ದಿನಾಚರಣೆ ಲೆಕ್ಕಡು ಐತಾರ ಹೃದಯ ಸಂಬಂಧ ಸೀಕ್ಲಿನ ಬಗಿಟ್ಟು ಜಾಗೃತಿ ಮೂಡಾವನ ಉದ್ದೇಶಡು ಕುಡ್ಲದ KMC ಆಸ್ಪತ್ರೆದ ನಿಲೆಟ್ಟು ವಾಕಥಾನ್ ನಡಪುನ ಕಾರ್ಯಕ್ರಮ ಅಟ್ಟಣೆ ಮಲ್ತುದಿತ್ತೆರು. ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕೈತಲ್ದ KMC ಆಸ್ಪತ್ರೆದ ಪಿದಾಯ್ಡು ವಾಕಥಾನ್ ಉದಿಪನ ಅಟ್ಟಣೆ ಆದಿತ್ತದು. ಕುಡ್ಲದ ಒತ್ತು ಪೊಲೀಸ್ ಕಮಿಷನರ್ ಮಿಥುನ್ HN ಕಾರ್ಯಕ್ರಮ ಉದಿಪನ ಮಲ್ತೆರು. KMC ಮಾತ್ರ ಅತ್ತಂದೆ ಬೇತೆ ಕೆಲವು ಆಸ್ಪತ್ರೆ ಬೊಕ್ಕ ನರ್ಸಿಂಗ್ ಕಾಲೇಜ್ಲಿನ ವೈದ್ಯಕೀಯ ಬೊಕ್ಕ ಅರೆ ವೈದ್ಯಕೀಯ ಕೋರ್ಸ್ ಕಲ್ಪನಕುಲು ಬೊಕ್ಕ ಸಾರ್ವಜನಿಕರು ವಾಕಥಾನ್ ಪಾಲ್ದಿತ್ತುಂಡಿರು. ಹಂಪನಕಟ್ಟೆ ಮಿಲಾಗ್ರೆಸ್ ಇಂಗ್ರೇಜಿ IMS ಬಾಂಗಣ ಅತ್ತವರ SL ಮಥಾಯಿಸ್ ಮಾರ್ಗುಡೆ ವಾಕಥಾನ್ ಸಾಗದು ಅತ್ತವರ ಕಾಪಿಗುಡ್ಡೆ ಮರೀನಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೈತಲ್ ಮುಗಿತಲ ಅಂಡ್ ರಿಲೇ ಬಲಿಪು ಗೊಬ್ಬುದಾರ್ ಯಶಸ್ ಕ್ರೀಡಾ ಜ್ಯೋತಿ ಪತ್ತೊಂದು ತುಂಬುಡಿತ್ತೆರು. ಮಾಹೆ ಕುಡ್ಲಾ ಕ್ಯಾಂಪಸ್ದ ಜತೆ ಕುಲಪತಿ ಡಾಕ್ಟರ್ ದಿಲೀಪ್ G ನಾಯಕ್, KMC ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಚಕ್ರಪಾಣಿ, ಮುಖ್ಯ ರೀಜನಲ್ ಆಪರೇಟಿಂಗ್ ಆಫೀಸರ್ ಡಾಕ್ಟರ್ ಶಹೀರ್ ಸಿದ್ದಿಕಿ, KMC ಆಸ್ಪತ್ರೆದ ಹೃದಯ ಸೀಕ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನರಸಿಂಹ ಪೈ, ಹೃದಯ ಸೀಕ್ ಎಡೇನ ತಿರಿನಾರ್ ಡಾಕ್ಟರ್ MN ಭಟ್, ಡಾಕ್ಟರ್ ಹರೀಶ್ ರಾಘವನ್, ಡಾಕ್ಟರ್ ಐರಿಶ್ ಶೆಟ್ಟಿ, ಡಾಕ್ಟರ್ ಶಿವಾನಂದ ಪ್ರಭು ವಾಕ್ ತಾನುಡು ದುಂಬಾಲ್ತೆ ವಹಿಸಿದಿತ್ತೆರು. ಡಾಕ್ಟರ್ ನರಸಿಂಹ ಪೈ ಮಾತಿರಿಲ್ಲ ಎತ್ಕೊಂದು ಪಾತಿರ್ದು ಪಾಲ್ದೆತ್ತೊನ್ನ ಮಾತ್ರೆಗ್ಲ ಮೆಚ್ಚುಗೆ ತಿರಿಪಾಯರು. DCP ಮಿಥುನ್ HN ಪಾತಿರ್ದು ಹೃದಯದ ಆರೋಗ್ಯನು ಪೊರ್ಲುಡು ಕಾತನ್ನೂರು ನಡಪುನ ಕಾರ್ಯಕ್ರಮ ಹೆಚ್ಚ ಸಾಯಾಪಣು ಮಾತಾ ಪ್ರಾಯದ ಕುಲು ಪಾಲ್ದೆತ್ತೊನ್ನವು ಸಂತೋಷದ ಸಂಗತಿಯಿಂದ ಪಂಡೆರು. ಡಾಕ್ಟರ್ ದಿಲೀಪ್ G ನಾಯಕ್ ಪಾತಿರ್ದು ವರ್ಷಡು ಓರಾಡಲ ಈ ಪೊಡಿ ಹೃದಯದ ಬಗೆಟ್ಟು ನಿಂಪು ಮಲ್ತದು ಐತ ಆರೋಗ್ಯಗಾದ ಕಾಳಜಿದಿತ್ತೊನ್ನವು ಎಡ್ಡ ಸಂಪ್ರದಾಯ ಅಂದ ಪಂಡಿರು. ACP ಗೀತಾ ಕುಲಕರ್ಣಿ ಪಾತಿರ್ದು ಆರೋಗ್ಯನೇ ಸಂಪತ್ತು ಜಾಗೃತಿ ಮೂಡಾಯರೆ ಒಂದು ಎಡ್ಡೆ ಕಾರ್ಯಕ್ರಮ ಅಂದ ಪಂಡಿರು. ವಾಕಥಾನುಡು ಗಿಂದಿನಕ್ಲೆಗು ಅಕೇರಿಗೆ ಇನಾಮ್ಲೇನು ಪಟ್ಟಿಯರು. Let this not be a single day we are going to run or walk for your heart. Each day, 365 days we want to follow you. We want to see that you follow the protocols so that we see you less frequently. And if there is an emergency, we are always there for you 24/7 at KMC hospitals. Thank you once again and wish you all the best and a very happy World Heart Day. I am very happy to see very young kids and also some senior members here. So it's a very diverse group from different institutions and I was told that every year it is being done. The message is already there on all your placards. So it says that the best health is a best gift you can give to your family. So that's very much true. So today let's walk for our health and let's promote positive health lifestyle like this so that we can live a healthy and very satisfied life. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರೂತ ಪನ್ಪುನಂಚ ಪರಂಪರೆದ ವಾಸ್ತು ವಿನ್ಯಾಸಡು ಉಳಾಂಗಣದ ಮೇಲ್ಮಾಡು ಕಟ್ಟದಿತ್ತದ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಐತಾರ ಉದಿಪನ ಮಲ್ತೆರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಉಳಾಂಗಣದ ಮೇಲ್ಮಾಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರುತ ಪನ್ಪುರಂಚ ಹೊಸ ಮಾದರಿಡು ಪಿರ ಸಜ್ಜಿ ಮಲ್ತದ ಕಟ್ಟದಿತ್ತದ ಐತಾರ ಬಯ್ಯಗು ಉದಿಪನಾಂಡು ಪರಂಪರೆದ ದೇವಸ್ಥಾನದ ವಾಸ್ತು ವಿನ್ಯಾಸಡು ಕಟ್ಟಿನ ಮೇಲ್ಮಾಡನು ಕ್ಷೇತ್ರ ಅಭಿವೃದ್ಧಿದ ಸಾರಥಿ ಕೇಂದ್ರದ ದುಮ್ಮದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಉದಿಪನ ಮಲ್ತೆರು. ಮೇಲ್ಮಾಡು ಕಟ್ಟಿನೇತ ಕಂತ್ರಾಟ್ದಾರು ಒಡಿಪದ ಶಂಕರ್ ರೂಫಿಂಗ್ ಕಂಪನಿದ ಯಜಮಾನರು ಶಂಕರ್ ಸುವರ್ಣ ಮೇರೆಗೆ ಜನಾರ್ದನ ಪೂಜಾರಿಯರು ತಮ್ಮನದ ಮರ್ಯಾದೆ ಮಲ್ತೆರು. ಮಾಲತಿ ಜೆ ಪೂಜಾರಿ, ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ್ H, ಸೋಮಸುಂದರಂ, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್, ಕಾರ್ಯಂತಿರು ಮಾಧವ ಸುವರ್ಣ, ಪಣವು ಗುರ್ಕಾರ್ಯರು ಪದ್ಮರಾಜ್ R ಪೂಜಾರಿ, ಸಂತೋಷ್ ದೇ ಪೂಜಾರಿ, ಸೂರ್ಯಕಾಂತ್ ಜೆ ಸುವರ್ಣ ಇಂಚ ಅಭಿವೃದ್ಧಿ ಸಮಿತಿ ಸದಸ್ಯರು ಕ್ಷೇತ್ರದ ಭಕ್ತರು ಈ ಪುರ್ತುಡಿತ್ತರು.
ವರ್ಷಗೊರ ಸೇವಾ ಬೆಲೆ ಏರವನ ಹಕ್ಕು ಬೊಕ್ಕ ಜವಾಬ್ದಾರಿ ದೇವಸ್ಥಾನಗಿತ್ತನಲ್ಲ ಭಕ್ತರಿಗೆ ಉಪದ್ರಾಯರ ಬಲ್ಲಿಯಿಂದ ಏರ್ದಿಜಿಂದ ಕಟೀಲು ದೇವಸ್ಥಾನ ಆಡಳಿತ ಮಂಡಳಿದ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಪಂತಿರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿದ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ ದೇವಸ್ಥಾನಡು ಸೇವೆಲಿನ ಬೆಲೆ ಹೆಚ್ಚು ಕಮ್ಮಿ ಮಲ್ತಿರ ಬಗೆಟ್ ಮಾಹಿತಿ ಕೊಡ್ದು ಕಟೀಲು ದೇವಸ್ಥಾನಡು 2017 ಸೇವೆಲಿನ ಬೆಲೆ ಎರ್ತೆ ಆದಿತ್ತದ 3 ವರ್ಷಗೊರ ಏರವನ ಹಕ್ಕು ಬೊಕ್ಕ ಜವಾಬ್ದಾರಿ ದೇವಸ್ಥಾನಗಿತ್ತಂಡಲ ಭಕ್ತರಿಗೆ ತೊಂದರೆ ಆರೆ ಬಲ್ಲಿಂದ ಎರ್ತೆ ಮಲ್ತದ ಜಿಂದ ಪಂಡೇರು. ಅನುವಂಶಿಕ ಪೂಜೆ ಮಲ್ಪನ ಹರಿನಾರಾಯಣ ದಾಸ ಆಸರಣ ಪಾತೆರ್ದ ದಿನನಿತ್ಯದ ಸೊತ್ತುಲಿನ ಬಿಲೆ ದಿನೋಡ್ದು ದಿನ ಇರ್ತೆ ಆಯ್ ನೀಡಿದವರ ಬಿಲೆ ಇರ್ತೆ ಮಲ್ಪೊಡೆ ಆತಂಡು ಎನ್ಮ ವರ್ಷೋಡ್ದು ಬೊಕ್ಕ ಬಿಲೆ ಇರ್ತೆದ ನಿರ್ಧಾರ ಮಲ್ತದ ಬಿಲೆ ಏರಾವ್ ನಿರ್ದುದುಂಬು ಜಿಲ್ಲಾಧಿಕಾರಿ ಆಫೀಸ್ ಸಹಾಯಕ ಕಮಿಷನರ್ ಸೂಚನೆ ಫಲಕ ಸೇರ್ನಂಚ ಊರ್ದ ಸೂಚನಾ ಫಲಕುಲಿಡು ಮಾಹಿತಿ ಕೊಡ್ದಿತ್ತನಲ್ಲ ಏರ್ಲ ವಿರೋಧ ಮಲ್ತದಜೆ ಹಿಂದೂ ದೇವಸ್ಥಾನುಲಿಗೆ ಎದುರಾದ ಷಡ್ಯಂತ್ರ ಮಲ್ಪನಕಲು ಹಿಂದೂ ದೇವಸ್ಥಾನುಲಿನ ಅಭಿವೃದ್ಧಿ ಆಯರ ಬಲ್ಲಿ ಮುಲ್ಪ ಹಿಂದುಲು ಸೇವೆ ಸಂದಾಯರ ಬಲ್ಲಿಂದ ಪಂಪನ ಮನಸ್ಥಿತಿ ಉಪ್ಪುನಕಲು ಸೇವಾ ಬಿಲಿತ ಕಾರಣ ಪತ್ತೊಂದು ಕ್ಷೇತ್ರಗೂ ಎದುರಾದ ಸಾಮಾಜಿಕ ಜಾಲತಾಣಡು ಅಪಪ್ರಚಾರ ಮಲ್ತೊಂದುಲೆರೆಂದು ಪಂಡೆರು. ಬಿಲೆ ಇರ್ತದ ಬಗೆಟ್ಟು ಸಾಮಾಜಿಕ ಜಾಲತಾಣಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಂಗಿ ಮಲ್ತದರು. ಆಂಡ ಬಿಲೆ ಇರ್ತೆ ಬೊಕ್ಕ ಸಿದ್ದರಾಮಯ್ಯರಿಗೂ ಒವ್ವೆ ಸಂಬಂಧ ಇದ್ದಿಂದ ಹರಿನಾರಾಯಣ ದಾಸ ಆಸರಣ್ಣ ಪಂಡೆರು. ಮುಕ್ತೇಸರರು ವಾಸುದೇವ ಆಸರಣ್ಣ, ಪೂಜೆ ಮಲ್ಪನ ವೆಂಕಟರಮಣ ಆಸರಣ್ಣ, ಅನಂತ ಪದ್ಮನಾಭ ಆಸರಣ್ಣ, ಕಮಲಾದೇವಿ ಪ್ರಸಾದ ಆಸರಣ್ಣ, ಒಡೆತ್ತೂರು ಗುತ್ತು ಬಿಪಿನ್ ಚಂದ್ರ ಶೆಟ್ಟಿ ಈ ಪೊರ್ತುಡಿತ್ತರು. ಕಟೀಲು ದೇವಸ್ಥಾನದ 2 ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆಗಳಿಗೆ ಸಾಮಾನ್ಯ ಸಂಗ್ರಹ ನಿಧಿಗೆ ಹಣ ಬಂದಿದೆ. ಹೀಗೆ ಸಾಮಾನ್ಯ ಸಂಗ್ರಹ ನಿಧಿ ಉಪಯೋಗ ಆಗುವುದು. ಕಟೀಲು ದೇವಸ್ಥಾನದಲ್ಲಿ ನಾವು 2 ವರ್ಷ ಸಾಮಾನ್ಯ ಸಂಗ್ರಹ ನಿಧಿಯನ್ನು ಕಟ್ಟಲೇ ಇಲ್ಲ. ಯಾಕೆಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಿದೆ. ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಸೇವಾ ದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಉಳಿಯಿಲ್ಲ. 1 ಪೈಸೆ ನಾವು ಸಾಮಾನ್ಯ ಸಂಗ್ರಹ ನಿಧಿಗೆ ಹಣ ಕಟ್ಟಲಿಲ್ಲ. ಹೀಗಿರುವಾಗ ಸರ್ಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು, ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು, ಹಣ ಹಾಕಿದರೆ ಅದರಿಂದ ಹಿಂದೂಗಳು ಬಲಿಷ್ಠರಾಗ್ತಾರೆ, ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ, ಅದಕ್ಕೋಸ್ಕರ ಹಿಂದೂಗಳನ್ನು ಒಳಿಬೇಕೆನ್ನುವಂತಹ ಕುಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರದ ಕುರಿತಾಗಿ ಹೇಳುವಾಗ ಹೇಳಿದ್ದೇನೆ, ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾರೆ. ಅವರಿಗೆ ಕಟೀಲಿನ ಸೇವಾದರ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಲಿಕ್ಕೆ ಒಂದು ಮಾಧ್ಯಮ ಅಂತ ಕೊಡ್ತಾ ಇದ್ದಾರೆ. ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಪಿತೂರಿ ಅಂತ ಹೇಳ್ತಾ ಯಕ್ಷಕಲಾ ಪೊಳಲಿದ ತ್ರಿಂಶತಿ ಸಂಭ್ರಮ 30ನೇ ವರ್ಧಂತ್ಯೋತ್ಸವ ಪೊಳಲಿ ಯಕ್ಷೋತ್ಸವ 2025 ಪ್ರಶಸ್ತಿ ಕೊರ್ಪನ ಲೇಸು ಬೊಕ್ಕ ಬಯಲಾಟ ಸೆಪ್ಟೆಂಬರ್ 27 ಶನಿವಾರ ಶ್ರೀ ಕ್ಷೇತ್ರ ಪುರಾಲಡು ನಡಪಣೊಂದು ವೆಂಕಟೇಶ ನಾವಡ ತೆರಿಪಾದರು. ಯಕ್ಷಕಲಾ ಪೊಳಲಿದ ಸಂಚಾಲಕರು ವೆಂಕಟೇಶ ನಾವಡ ಸುದ್ದಿಗುಟ್ಟೋಡು ಪಾತಿರ್ದು ಯಕ್ಷಕಲಾ ಪೊಳಲಿದ ತ್ರಿಂಶತಿ ಸಂಭ್ರಮ 30ನೇ ವರ್ಧಂತ್ಯೋತ್ಸವ ಪೊಳಲಿ ಯಕ್ಷೋತ್ಸವ 2025 ಪ್ರಶಸ್ತಿ ಕೊರ್ಪುನ ಮರ್ಯಾದೆ ಅರ್ಪಣೆ ತಮ್ಮನ ನೆಂಪುದಾಲೀಸ್ ಬಯಲಾಟ ಸಭಾ ಪರ್ವ ಸೆಪ್ಟೆಂಬರ್ 27 ಶನಿವಾರ ಶ್ರೀ ಕ್ಷೇತ್ರ ಪುರಾಲಡು ನಡಪೆರವುಂಡು. ಕರಿನ 30 ವರ್ಷಲಿಡಿದು ಈ ಸಂಸ್ಥೆಡು ಬುಡಂದೆ ಕಲಾ ಸೇವೆ ಮಲ್ತೊಂದು ಪುನಃ 5 ಜನ ಕಲಾವಿದರಿಗೂ ಮರ್ಯಾದೆ ಅರ್ಪಣೆ ಮಲ್ಪುಣೊಂದು ಪಂಡೆರು. ಹೃದಯ ಸೀಕ್ ಎಡೇನ ತಿರಿನಾರು ಡಾಕ್ಟರ್ ಪದ್ಮನಾಭ ಕಾಮತಿರಿಗೂ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪುಂಡು. ಊರ್ದ ಕಲಾ ಪೋಷಕರಾಯ್ನ ಇರುವೇರು ಸಂಘಟಕರಿಗೆ ಯಕ್ಷ ಪೋಷಕ ಮರ್ಯಾದೆ ಬೊಕ್ಕ ಕರೆದು ಪೋಯಿನ 8 ಜನ ಹಿರಿಯ ಕಲಾವಿದರಿಗೂ ನೆಂಪು ಮಲ್ತನುಂಡು. ರಾಮಕೃಷ್ಣ ತಪೋವನ ಪುರಲ್ದ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ಪೆರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಗುರುಕಾರ್ಮೆ ವಹಿಸುವೆರುಂದು ಆರ್ಪಂಡೆರು. ಕಾಂಡೆ ಎನ್ಮರಿಡಿದು ಬಯ್ಯ ಐನರೆ ಮುಟ ತೆಂಕ ತಿಟ್ಟದ ಪುದರ್ ಪೋಯಿ ಕಲಾವಿದರಿಡಿದು ಜ್ವಾಲಾ ಪ್ರತಾಪ ಬಬ್ರುವಾಹನ ಕಾಳಗ ದಮಯಂತಿ ಪುನಃ ಸ್ವಯಂವರ ಪನ್ಪುನ ಆಟ ರಾತ್ರಿ 7:10 ಮುಟ್ಟ ಯಕ್ಷರಾಘವ ಜನ್ಸಾಲೆ ಪ್ರತಿಷ್ಠಾನ ಸಿದ್ದಾಪುರ ಮೊಕ್ಲೆಡ್ದು ಮಧುರ ಮಹೀಂದ್ರ ಪನ್ಪುನ ಬಡಗು ತಿಟ್ಟದ ಆಟ ನಡಪರೆ ಉಂಡೊಂದು ವೆಂಕಟೇಶ ಪೊಳಲಿ ಪಂಡೆರು. ಲೋಕೇಶ್ ಭರಣಿ
ಮೋಹನ್ ಬಿಲ್ವಪತ್ರೆ ಜನಾರ್ದನ ಅಮ್ಮುಂಜೆ ಸುದ್ದಿ ಕೊಟ್ಟೊಡಿತ್ತೇರು. ಯಕ್ಷಕಲಾ ಪೊಳಲಿ ಇದು ನಮ್ಮ ಪೊಳಲಿ ಯಕ್ಷೋತ್ಸವ ಅಂತ 1995ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ವರ್ಷಕ್ಕೆ 30ನೇ ವರ್ಷದ ಈ ಕಾರ್ಯಕ್ರಮ. ಪ್ರತಿ ವರ್ಷ ಸಂಜೆಯಿಂದ ಬೆಳಗ್ಗೆ ತನಕ ಯಕ್ಷಗಾನ, ಅದೇ ರೀತಿ 10ನೇ ವರ್ಷದಿಂದ ಪ್ರತಿ ವರ್ಷ ಯಕ್ಷ ಕಲಾವಿದರಿಗೆ ಸನ್ಮಾನ, ಗೌರವಾರ್ಪಣೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಸಾಧಾರಣ 170 ಕಲಾವಿದರಿಂದ ಮೇಲ್ಪಟ್ಟು ಕಲಾವಿದರಿಗೆ ಇಷ್ಟು ವರ್ಷ ನಾವು ಸನ್ಮಾನ ಮಾಡಿದ್ದೇವೆ. ಹಾಗೆ ಈಗ ಕಳೆದ 3 ವರ್ಷದಿಂದ ಒಂದು ವಿಶೇಷ ಯಕ್ಷೋತ್ಸವ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಯಕ್ಷಗಾನಕ್ಕೆ ಬಹಳ ಕೊಡುಗೆಯನ್ನು ಕೊಡುವಂತಹ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ನೀಡುವಂತಹ ಡಾಕ್ಟರ್ ಪದ್ಮನಾಭ್ ಕಾಮತ್ ಇವರಿಗೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಬೇರೆ 14 ಮಂದಿ ಕಲಾವಿದರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮಾತಾ ಸಂಸ್ಥೆಲಿಡ್ಲ ಓಟು ನಡಪುಂಡು ಎದುರುಂತಿನಕ್ಲೆ ಇಜ್ಜಿಂದಾಂಡ ಸಂಸ್ಥೆ ಒರಿಪುನನೆ ಕಷ್ಟ ಆದಿಪ್ಪುಣೊಂದು ಕುಡ್ಲ ವಿಶ್ವವಿದ್ಯಾನಿಲಯದ ಪರ ವಿದ್ಯಾರ್ಥಿ ಸಂಘದ ಹೊಸ ಗುರುಕಾರ್ಯರು ರಾಮಕೃಷ್ಣರಾವ್ ಪಂತೆರು ಆರು ಮಾಧ್ಯಮದೊಟ್ಟುಗೂ ಪಾತಿರ್ದರು. 20,000 ಸದಸ್ಯರುಪ್ಪನ ಕೊಣಾಜೆ ಮಂಗಳ ಗಂಗೋತ್ರಿದ ಕುಡ್ಲ ವಿಶ್ವವಿದ್ಯಾನಿಲಯದ ಪರ ವಿದ್ಯಾರ್ಥಿ ಸಂಘ ಮಂಗಳ ಅಲುಮ್ನಿ ಅಸೋಸಿಯೇಷನ್ ಮಾ ಇಂದೆಕ್ ರಾಮಕೃಷ್ಣ ರಾವ್ ಕೆಎನ್ ಹೊಸ ಗುರುಕಾರ್ಯರಾತೆರು. 1980 ಬ್ಯಾಚ್ದ ಸ್ಟ್ಯಾಟಿಸ್ಟಿಕ್ಸ್ ಸ್ನಾತಕೋತ್ತರ ಪದವಿ ಪಡೆಯಿನ ಪರ ವಿದ್ಯಾರ್ಥಿ ರಾಮಕೃಷ್ಣ ರಾವ್ ಉಳ್ಳಾಲ ಮೂಲಧಾರಾದಿತ್ತದು ಇತ್ತೆ ಮೂಡಿಗೆರೆಟ್ಟು ವಾಸ ಮಲ್ತಂದುಪ್ಪನ ಅರೆನು ವಿರೋಧದಂತೆ ಮಾ ಸಂಘಗೂ ಗುರುಕಾರ್ಯ ಮಲ್ತದಿರು. ಮಾಧ್ಯಮಲಿಗೂ ರಾಮಕೃಷ್ಣ ರಾವ್ ಕೆಎನ್ ಪಾತಿರ್ದು ಓಟು ಮಾತಾ ಸಂಸ್ಥೆಲೆಡ್ಲ ನಡಪುಂಡು ಎದುರುಂತಿನಕ್ಲೆ ಇಜ್ಜಿ ಪಂಡ್ದಾಂಡ ಸಂಸ್ಥೆ ಒರಿಯುನವೇ ಕಷ್ಟ ಆದಿಪ್ಪುಂಡು ವಿಚಾರಲಿನ ಚರ್ಚೆ ಮಲ್ತದ ಸಂಸ್ಥೆನ ಬುಳೆಪವನ ಉದ್ದೇಶದೊಟ್ಟಿಗೂ ಪಂತಗುಂತರೆ ತಯಾರಾದಿತ್ತಂದು ಪಂಡೆರು. 3 ಜನರೇಷನ್ ಜನರಿದ್ದಾರೆ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ. ಒಂದು 1990 ಮೊದಲಿನವರಾದರೆ ಇನ್ನೊಂದು 90ಇಂದ 2015ವರೆಗೆ ಇರುವವರು. ಅದು 2ನೇ ಜನರೇಷನ್ ಅಂದರೆ ಮಾಡರ್ನ್ ಜನರೇಷನ್ ಅಂತ ಕರೆದ್ರೆ, ಮತ್ತೊಂದು 2050 ಅನಂತರದವರು. ಅವ್ರನ್ನ ನಾವು ನಿಯೋ ಮಾಡರ್ನ್ ಅಂತ ಹೇಳ್ಬೋದು. ಈಗ ನಾನು ಅಂದ್ಕೊಂಡಿರುವ ಹಾಗೆ ನಾನು ಇದರಲ್ಲಿ ಒಂದು ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೇನೆ. ಲೀಡರ್ಶಿಪ್ ಪ್ರೊವೈಡ್ ಮಾಡೋದ್ರಲ್ಲಿ ಓಲ್ಡ್ ಜನ್ರೇಷನ್ನವನಾಗಿ, ಯಾಕಂದ್ರೆ ನಾನು 90 ಆ ಕಡೆಯವನಾಗಿದ್ದೀನಿ. ಆದ ಕಾರಣ ನಾನು ಇದು ಓಲ್ಡ್ ಜನರೇಷನ್ ಕೊನೆಯ ಕೊಂಡಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದೇ ಕಾರಣ ಇದು ನಮಗೆ ಕೊನೆಯ ಅವಕಾಶ. ಯಾವುದಾದ್ರೂ ಒಂದು ಮಾರ್ಕ್ನ ಇದು ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ಬಿಟ್ಟು ಹೋಗುವುದಕ್ಕೆ, ಒಂದು ಮಾರ್ಕನ್ನು ಬಿಟ್ಟು ಹೋಗುವುದಕ್ಕೆ ಒಂದು ಕೊನೆಯ ಅವಕಾಶ ಅಂತ ಅಂದ್ಕೊಂಡಿದ್ದೇನೆ. ಈ ಅವಕಾಶ ನಾವೆಲ್ಲರೂ ಚೆನ್ನಾಗಿ ಉಪಯೋಗಿಸಿಕೊಂಡು ನಾವು ಈ ಸಂಸ್ಥೆಯ ಏಳಿಗೆಗಾಗಿ ದುಡಿಯೋಣ ಅಂತ ನನ್ನದೊಂದು ಪ್ರಾರ್ಥನೆ ನಿಮ್ಮೆಲ್ಲರಿಗೂ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.